ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂಗುಡೆ ಫ್ರೈ ಮಾಡ್ತೀನಿ. ಬಂಗುಡೆ ತಗೊಂಡಿದ್ದೀನಿ, ಇದರಲ್ಲಿ 4 ಇದೆ. ಇದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ, ಕ್ಲೀನ್ ಮಾಡಿ. ಒಂದು ಬೌಲ್ ತಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 2 ಟೀ ಸ್ಪೂನ್ ಚಿಲ್ಲಿ ಸಾಸ್, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ 1/4 ಟೀ ಸ್ಪೂನು, ಕಚ್ಚಂಬ ಪುಡಿ ಹಾಕ್ತಿದ್ದೀನಿ 1/2 ಟೀ ಸ್ಪೂನು. ಇದಕ್ಕೆ ಲಿಂಬೆ ರಸ ಕೂಡ ಹಾಕ್ಬೋದು. ಕಚ್ಚಂಬ ಪುಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು. ಇಷ್ಟು ಗಟ್ಟಿ ಇರಬೇಕು, ತೆಳು ಮಾಡಬಾರ್ದು. ಆಯ್ತು, ಇದು ಸಾಕು. ಈಗ ಬಂಗುಡೆ ತಗೊಂಡಿದ್ದೀನಿ, ಇದಕ್ಕೆ ಹಚ್ಚಬೇಕು. ಈಗ ಎಲ್ಲ ಕಡೆ ಈ ಒಳಗೆ ಕೂಡ ಹಚ್ಚಬೇಕು. ಈಗ ಚೆನ್ನಾಗಿ ಎಲ್ಲ ಮಸಾಲೆ ಹಚ್ಚಿ ಆಯಿತು. 4 ಬಂಗುಡೆಗೆ ಕೂಡ ಕಡ್ಡೆ ಹುಡಿ ತಗೊಂಡಿದ್ದೀನಿ. ಇದಕ್ಕೆ ಬಂಗುಡೆನ ಹಾಕ್ತಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಇದಾಯಿತು, ಸಾಕು. ಕಡ್ಡೆ ಹುಡಿಯನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಕಡೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಈಗ ಬಂಗುಡೆ ಹಾಕ್ತಿದ್ದೀನಿ. ಇನ್ನೊಂದು ಹಾಕ್ತಿದ್ದೀನಿ. ಬೆಂಕಿ ಮೀಡಿಯಮ್ ಇಡಬೇಕು. ಜಾಸ್ತಿ ಇರಬಾರ್ದು ಮತ್ತು ಕಡಿಮೆ ಸಹ ಇರಬಾರ್ದು. ಈಗ ಮಡಿಕೆ ಹಾಕ್ತಿದ್ದೀನಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಇಟ್ಟು ಇದಾಯಿತು, ಸಾಕು. ಫ್ರೈ ಆದದ್ದು ತೆಗಿತಾ ಇದ್ದೀನಿ. ತೆಗೆದು ಟಿಶ್ಯೂ ಪೇಪರ್ಗೆ ಹಾಕ್ಬೇಕು, ಎಲ್ಲ ಎಣ್ಣೆ ಹೋಗುತ್ತೆ. ಬಂಗುಡೆ ಫ್ರೈ ಆಯಿತು. ತುಂಬ ಚೆನ್ನಾಗಿದೆ. ಇದು ಹೊಸ ರೀತಿಯಲ್ಲಿ ಫ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ನೀವು ಸಹ ಟ್ರೈ ಮಾಡಿ.